ಒಂದು ಭೀಕರ ಅಪಘಾತದ ನಂತರ ನಮ್ಮ ಹೀರೋ ವರುಣ್ ಗೌಡ ತಾನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹ ತನ್ನ ಹೆಂಡತಿಯನ್ನು ಸೇರ್ತಾನ ಇಲ್ವಾ? ಇವರಿಬ್ಬರ ಪ್ರೀತಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನೋಡೋಣ ಬನ್ನಿ ಈ ಕಥೆಯಲ್ಲಿ. ಆದರೆ ಅದಕ್ಕೂ ಮೊದಲು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇಶದ ಪ್ರಖ್ಯಾತ ಎಲೆಕ್ಟ್ರಿಕಲ್ ಇಂಜಿನಿಯರ್ ವರುಣ್ ಗೌಡ ರಿಂಗ್ ಆಗುತ್ತಿದ್ದ ತಮ್ಮ ಫೋನ್ ಅನ್ನು ರಿಸೀವ್ ಮಾಡಿ, ಹಲೋ ಪ್ರಕೃತಿ, ನಾನು ಏರ್ಪೋರ್ಟಲ್ಲಿ ಇದ್ದೀನಿ, ನಾಳೆ ನಿನ್ನ ಮುಂದೆ ಇರ್ತೀನಿ ಚಿನ್ನ ಎಂದು ಮುತ್ತು ಕೊಟ್ಟರು. ಆ ಕಡೆಯಿಂದ, ಅಯ್ಯೋ ಅಳಿಯಂದ್ರೆ, ನಿಮ್ಮ ಚಿನ್ನು ಮಲಗಿದಾಳೆ, ಫೋನಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ಅಂತ ಕೇಳಿ ಮಾತಾಡಿ ಆಯ್ತಾ ಅಂತ ಹೇಳ್ತಾರೆ. ಆಗ ಸಂಕೋಚಗೊಂಡಂತಹ ನಮ್ಮ ವರುಣ್ ಗೌಡ, ಸಾರಿ ಮಾವ, ಗೊತ್ತಾಗಲಿಲ್ಲ ಅಂತ ಅಂದರು. ಆಗ ಮಾವ, ಸರಿ ಬಿಡಿ, ಹೋದ ಕೆಲಸ ಏನಾಯಿತು ಅಂತ ಕೇಳ್ತಾರೆ. ಬಂದ ಕೆಲಸ ಮುಗೀತು ಮಾವ, ನಾಳೆ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳ್ತಾರೆ ನಮ್ಮ ಹೀರೋ. ಅದಕ್ಕೆ ಮಾವ, ಸರಿ ಅಳಿಯಂದ್ರೆ, ಹುಷಾರು ಅಂತಾರೆ. ಆಗ ಹೀರೋ, ಅದು ಮಾವ, ಪ್ರಕೃತಿಗೆ ಸ್ವಲ್ಪ ಫೋನ್ ಕೊಡಿ, ಅವಳ ಜೊತೆ ಮಾತಾಡಲಿಲ್ಲ ಅಂದರೆ ನನಗೆ ನಿದ್ದೆನೇ ಬರೋದಿಲ್ಲ ಅಂತ ಹೇಳ್ತಾರೆ. ಆಗ ಮಾವ, ಅಯ್ಯೋ ದೇವ್ರೆ, ಅವಳು ಒಂದ್ಸಲ ಮಲ್ಕೊಂಡ್ರೆ ಎದ್ದೋಳೋದು 6 ಗಂಟೆಗೆ ಅಂತ ನಿಮಗೆ ಗೊತ್ತಿಲ್ವಾ? ಕುಂಭಕರ್ಣನ ವಂಶದ ಕೊನೆಯ ಕುಡಿ ಅಂತ ಗೊತ್ತಿದ್ರೂ ಕೇಳ್ತೀರಲ್ಲ ಅಂತ ಹೇಳ್ತಾರೆ. ಆಗ ಹೀರೋ, ಸರಿ ಮಾವ, ಫ್ಲೈಟ್ ಅನೌನ್ಸ್ಮೆಂಟ್ ಆಯಿತು, ಹೊರಡ್ತಾ ಇದ್ದೀನಿ, ಬೆಂಗಳೂರಿಗೆ ರೀಚ್ ಆದಮೇಲೆ ಕಾಲ್ ಮಾಡ್ತೀನಿ ಅಂತ ಇಷ್ಟು ಮಾತಾಡಿ ಫೋನ್ ಕಟ್ ಮಾಡಿ ಮುಂದೆ ಹೋಗ್ತಾ ಇದ್ದಂಥ ನಮ್ಮ ಹೀರೋಗೆ ಹಿಂದೆಯಿಂದ ಒಂದು ಜೋರಾದ ಹೊಡೆತ ಬೀಳುತ್ತೆ. ಯಾರಪ್ಪ ಇಷ್ಟು ಜೋರಾಗಿ ಹೊಡೆದಿದ್ದು ನನಗೆ ಅಂತ ಹಿಂದೆ ತಿರುಗಿ ನೋಡಿ ಶಾಕ್ ಆಗಿ ನಿಲ್ತಾರೆ. ಹಾಯ್ ಬ್ಯಾಟ್ರಿ, ಹೇಗಿದೆಯಾ ಅಂತ ಕೇಳ್ತಾನೆ. ಆಗ ನಮ್ಮ ಹೀರೋ, ಹೇ ಕೋಣ, ನೀನೇನು ಇಲ್ಲಿ ಅಂತ ಮಾತನಾಡಿಸ್ತಾನೆ. ಇಲ್ಲಿ ಬ್ಯಾಟ್ರಿ ಅಂದರೆ ಯಾರು ಅಂತ ಕನ್ಫ್ಯೂಸ್ ಆಗಬೇಡಿ, ಅದು ನಮ್ಮ ಹೀರೋನ ಪೆಟ್ ನೇಮ್. ಇವರ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ಬರು ಒಂದೊಂದು ಪೆಟ್ ನೇಮನ್ನು ಇಟ್ಕೊಂಡಿರ್ತಾರೆ. ಮಗನೇ ಬ್ಯಾಟ್ರಿ, ನನ್ನನ್ನು ಕೋಣ ಅಂದು ಕಡ್ಡಿ ರೇಂಜಿಗೆ ಸಣ್ಣ ಮಾಡಿದ್ದೀರಾ, ಇನ್ನೂ ಸಮಾಧಾನ ಆಗಲಿಲ್ವಪ್ಪ ನಿಮಗೆ ಅಂತ ಅವ್ರ ಫ್ರೆಂಡ್ ರಿಪ್ಲೈ ಮಾಡ್ತಾರೆ. ಅಯ್ಯೋ ಇರಲಿ ಬಾರೋಲೋ, ಟೈಮ್ ಆಯಿತು, ಫ್ಲೈಟಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ಅವರಿಬ್ಬರು ಫ್ಲೈಟಲ್ಲಿ ಕೂತ್ಕೊಳ್ಳೋದಕ್ಕೆ ಹೋಗ್ತಾರೆ. ಅವರು ಫ್ಲೈಟಲ್ಲಿ ಕೂತ್ಕೊಳ್ಳೋಷ್ಟೊತ್ತಿಗೆ ನಾವು ನಮ್ಮ ಹೀರೋನ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ವರುಣ್ ಗೌಡ ಹೆಸರಾಂತ ಎಲೆಕ್ಟ್ರಿಕಲ್ ಇಂಜಿನಿಯರ್, ಶುದ್ಧ ತರಲೆ. ಇವರು ಎಷ್ಟು ಸೀರಿಯಸ್ಸು ಅಷ್ಟೇ ತರಲೆ, ಎಷ್ಟು ಇಂಟೆಲಿಜೆಂಟು ಅಷ್ಟೇ ಪೆದ್ದ ಕೂಡ. 6 ಅಡಿ ಎತ್ತರದ ಕಟ್ಟುಮಸ್ತಿನ ದೇಹ, ಕೋಪ ಬರೋದೇ ಇಲ್ವೇನೋ ಅನ್ನೋ ರೀತಿ ಇರ್ತಾನೆ, ಆದರೆ ಮೂಗಿನ ತುದಿಯಲ್ಲೇ ಕೋಪ. ಊರು ನಮ್ಮ ಕಲ್ಪತರು ನಾಡು ತುಮಕೂರು. ತಂದೆ ರಾಮಕೃಷ್ಣ, ತಾಯಿ ಜಯಶ್ರೀ. ಇವರದ್ದು ರೈತ ಕುಟುಂಬ. ಇವರದ್ದು ಒಂದು ದೊಡ್ಡ ಮನೆತನ. ಒಂದು ಕಾಲದಲ್ಲಿ ಅವಿಭಕ್ತ ಕುಟುಂಬವಾಗಿದ್ದಂತಹ ಇವರ ಕುಟುಂಬ ಹೊರಗಿನವರ ಪಿತೂರಿಯಿಂದ ಒಡೆದು 30 ಮನೆಗಳಾಗ್ತವೆ. ಅವುಗಳು ಕವಲಾಗಿ ಒಡೆದು 65 ಮನೆಗಳಾಗಿದ್ದಾವೆ. ಇಷ್ಟು ನಮ್ಮ ಹೀರೋ ಬಗ್ಗೆ ಆಯಿತು. ಇನ್ನು ನಮ್ಮ ಹೀರೋಯಿನ್ ಪ್ರಕೃತಿ, ನಮ್ಮ ವರುಣ್ ಗೌಡರ ಮನದರಸಿ, ನೋಡಲು ಸುರಸುಂದರಿ. ಇವಳ ಕಣ್ಣುಗಳಂತೂ ಎಂತಹವರನ್ನಾದರೂ ಸೆಳೆಯುವಷ್ಟು ಆಕರ್ಷಕವಾಗಿವೆ. ಸೀರೆ ಉಟ್ರೆ ಅಂತೂ ಅಪ್ಸರೆ ಥರ ಕಾಣ್ತಾಳೆ. 100 ಪ್ರೇಮ ಪತ್ರಗಳು ಬಂದರೂ, ಏರಿಯಾ ಹುಡುಗರೆಲ್ಲ ಪ್ರಪೋಸ್ ಮಾಡಿದ್ರೂ ಯಾರನ್ನೂ ಒಪ್ಪದ ಇವಳು ನಮ್ಮ ತರಲೆ ವರುಣ್ ಗೌಡಗೆ ಹೇಗೆ ಲಾಕ್ ಆದ್ಲು ಅಂತ ಮುಂದೆ ನೋಡೋಣ. ಇವಳ ಅಪ್ಪ ನಾರಾಯಣಗೌಡ, ಅಮ್ಮ ಶಾಂತಮ್ಮ. ಇವರದ್ದು ಕೂಡ ರೈತಾಪಿ ಕುಟುಂಬವೇ. ಹಾಗೂ ಇವರದ್ದು ನಮ್ಮ ಸಕ್ಕರೆ ನಾಡು ಮಂಡ್ಯ. ಇನ್ನು ಏರ್ಪೋರ್ಟ್ನಲ್ಲಿ ಸಿಕ್ಕವನು ನಮ್ಮ ಹೀರೋನ ಬಾಲ್ಯ ಸ್ನೇಹಿತ ಹೇಮಂತ್ ರಾಜ್. ಸರಿ, ಈಗ ಫ್ಲೈಟಲ್ಲಿ ಕೂತ್ಕೊಂಡಿರೋರು ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ವರುಣ್ ಹೇಳ್ತಾರೆ, ಅಂತೂ ಫ್ಲೈಟ್ ಹತ್ತಿದ್ದಾಯಿತು, ಬೇಗ ಬೆಂಗಳೂರಿಗೆ ತಲುಪಬೇಕು ಅಂತ. ಅದಕ್ಕೆ ಹೇಮಂತ್ ಹೇಳ್ತಾರೆ, ಸರಿ ಮಗ, ಹೇಗಿದೆಯಾ, ಈಗೇನು ಮಾಡ್ತಾ ಇದೆಯಾ, ನಿನ್ನನ್ನು ನೋಡಿ ತುಂಬ ವರ್ಷ ಆಯಿತು ಕಣೋ, ಆದರೆ ನೀನು ಆವಾಗ ಹೇಗಿದೆಯೋ ಈಗಲೂ ಹಾಗೇ ಇದೆಯಾ ಮಗ ಅಂತ. ಆಗ ವರುಣ್, ನಿನ್ನನ್ನು ಹೋಗಿ ಚೆನ್ನೈಯಲ್ಲಿ ಸೆಟಲ್ ಆಗು ಅಂತ ಹೇಳ್ದವ್ರು ಯಾರೋ, ನೋಡಿ ತುಂಬ ವರ್ಷ ಆಯ್ತಂತೆ ಕೋಣ ಅಂತಾರೆ. ಆಗ ಹೇಮಂತ್, ಸರಿ ಬಿಡು, ಈಗ ನಿನ್ನ ಬಗ್ಗೆ ಹೇಳು, ಏನು ಸಮಾಚಾರ ಅಂತಾರೆ. ಆಗ ವರುಣ್, ಫಸ್ಟು ನಿಮ್ಮ ಬಗ್ಗೆ ಹೇಳಿ ಕೋಣ ಅವರೇ ಅಂತಾರೆ. ಆಗ ಹೇಮಂತ್, ಹೇಳೋದಕ್ಕೇನಿದೆಯೋ ಮಗ, ಅಪ್ಪನಿಗೆ ಚೆನ್ನೈಗೆ ಟ್ರಾನ್ಸ್ಫರ್ ಆಯಿತು, ನಾನು ಅಲ್ಲೇ PUC ಮತ್ತು ಇಂಜಿನಿಯರಿಂಗ್ ಮುಗಿಸ್ದೆ. ಅಪ್ಪನ ಫ್ರೆಂಡ್ ಕಂಪನಿಯಲ್ಲೇ ಕೆಲಸ ಕೂಡ ಸಿಕ್ತು. ಅದಾದಮೇಲೆ ನಮ್ಮಪ್ಪ ಮತ್ತು ನಮ್ಮ ಬಾಸ್ ಫ್ರೆಂಡ್ಸಿಂದ ಬೀಗರಾಗೋಣ ಅಂತ ಅವರ ಮಗಳು ಹಿಮಾನ ನನಗೆ ಕೊಟ್ಟು ಮದುವೆ ಸಹ ಮಾಡಿದ್ರು. ಸಡನ್ನಾಗಿ ಮದುವೆ ಎಲ್ಲ ಆಗಿದ್ದರಿಂದ ಯಾರಿಗೂ ಹೇಳೋಕ್ಕಾಗಲಿಲ್ಲ ಕಣೋ. ಸರಿ, ಈಗ ನಿನ್ನ ಕತೆ ಹೇಳಪ್ಪ. ಆಗ ವರುಣ್, ನಂದೇನು ಮಗ, ನಾವು SSLC ಓದಿದ ಕಾಲೇಜಲ್ಲೇ PUC ಮುಗಿಸ್ದೆ. ನಂತರ ಅಪ್ಪ ನನ್ನನ್ನು ಇಂಜಿನಿಯರಿಂಗ್ ಸೇರಿಸಿದ್ರು. ಹೇಮಂತ್, ಲೋ, ನೀನು ಲೆಕ್ಚರರ್ ಆಗಬೇಕು ಅಂತಿದೆಯಲ್ಲೋ. ವರುಣ್, ಹ್ಞೂ ಕಣೋ, ಆದರೆ ಅಂದ್ಕೊಂಡಿದ್ದೆಲ್ಲ ಆಗಬೇಕಲ್ವಾ, ಸರಿ ಬಿಡು ಅದನ್ನು, ಹಾಗೋ ಹೀಗೋ ಇಂಜಿನಿಯರಿಂಗ್ ಮುಗಿಸ್ದೆ. ಹೇಮಂತ್,
ತಮ್ಮದು ಇಂಜಿನಿಯರಿಂಗಲ್ಲಿ ಲವ್ ಗಿವ್ ಅಂತ ಏನು ಇರಲಿಲ್ವೋ? ವರುಣ್: ನಮಗೆಲ್ಲ ಯಾರು ಬೀಳ್ತಾರೆ ಮಗ. ಇಂಜಿನಿಯರಿಂಗ್ ಮುಗಿದ ಮೇಲೆ 1 ವರ್ಷ ಮನೆಯಲ್ಲೇ ಇದ್ದೆ, ರೈತನಾಗಿ ಕೆಲಸ ಮಾಡಿಕೊಂಡು ಸಿನ್ಸಿಯರ್ ಆಗಿ ಕೆಲಸಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಮಾಡ್ತಾ ಇದ್ದೆ. ಪಾಸ್ ಕೂಡ ಆದೆ, ವೆರಿಫಿಕೇಷನ್ ಬಾಕಿ ಇತ್ತು. ಆ ಗ್ಯಾಪಲ್ಲಿ ನನ್ನ ಫ್ರೆಂಡ್ಗೆ ಮದುವೆ ಸೆಟ್ ಆಯಿತು. ಇಂಜಿನಿಯರಿಂಗಲ್ಲಿ ನಾವು 8 ಜನ ಬೆಸ್ಟ್ ಫ್ರೆಂಡ್ಸ್ ಇದ್ವಿ ಮಗ. ಹೇಗೆ ಸ್ಕೂಲಲ್ಲಿ 10 ಜನ ಫ್ರೆಂಡ್ಸ್ ಇದ್ವಲ್ಲ ನಾವು, ಹಾಗೆ. ನಿಂಗೆ ಗೊತ್ತಲ್ವಾ, ನಮ್ಮ ಕಡೆ ಬೆಳಗ್ಗೆ ಮದುವೆಗೆ ಬರೋಕ್ಕಿಂತ ರಾತ್ರಿ ರಿಸೆಪ್ಷನ್ಗೆ ಬರೋರೇ ಜಾಸ್ತಿ. ನನ್ನ ಫ್ರೆಂಡ್ಸ್ 6 ಜನ ಮದುವೆ ಆಗೋಕ್ಕೆ ರೆಡಿ ಆಗಿದ್ರು. ಅಂದರೆ ಅವ್ರಿಗೆಲ್ಲ ಮದುವೆ ಸೆಟ್ ಆಗಿತ್ತು. ಇನ್ನೊಬ್ಬ ಹಸೆ ಮಣೆ ಮೇಲೆ ಕೂರೋಕ್ಕೆ ಇನ್ನು 12 ಗಂಟೆ ಬಾಕಿ ಇತ್ತು. ಇನ್ನು ಅಲ್ಲಿ ಸಿಂಗಲ್ ಅಂದರೆ ನಾನೇ ಇದ್ದಿದ್ದು. ಗೊತ್ತಲ್ವಾ, ಸಿಂಗಲ್ಸ್ ಅಂದರೆ ನೋಡೋ ಹುಡುಗಿರ ಮೇಲೆಲ್ಲ ಕ್ರಶ್ ಆಗುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ಅವ್ರವ್ರ ಫ್ಯೂಚರ್ ಪತ್ನಿರನ್ನು ಕರ್ಕೊಂಡು ಬಂದಿದ್ದರು. ನಾನೊಬ್ಬನೇ ಸಿಂಗಲ್ ಆಗಿ ನಿಂತಿದ್ದೆ. ಆಗ ಅಲ್ಲಿಗೆ ಒಂದು ಹುಡುಗಿರ ಗುಂಪು ಮದುವೆ ಹುಡುಗಿನ ಕರ್ಕೊಂಡು ಬಂತು. ಮದುವೆ ಮನೆ ಅಂದಮೇಲೆ ಗೊತ್ತಲ್ಲ, ಹುಡುಗಿರೆಲ್ಲ ಮದುವೆ ಹೆಣ್ಣಿನ ಥರನೇ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ. ಹೇಮಂತ್: ಲೋ, ಏನು ಇದು ಹೀಗೆ ಮಾತಾಡ್ತಾ ಇದೆಯಾ? SLCಯಲ್ಲಿ ನೀನು ಹೀಗಿರಲೇ ಇಲ್ಲ. ವರುಣ್: ಲೋ, ನಾವಾಗಿನ್ನೂ ಚಿಕ್ಕವರು ಕಣೋ, ಆದರೆ ಈಗ ಮದುವೆ ವಯಸ್ಸಿಗೆ ಬಂದಿರೋ ಯುವಕ. ಸೊ ಹಾಗೇನೆ, ಮುಂದಿಂದು ಕೇಳಿಸ್ಕೊ. ಆಗ ನನಗೆ ಅಲ್ಲಿ ಒಂದು ಹುಡುಗಿ ಮೇಲೆ ಕ್ರಶ್ ಆಯಿತು. ಅಲ್ಲಿಗೆ ಒಬ್ಬ ಹುಡುಗ ಬಂದಿದ್ದ. ನೋಡೋದಕ್ಕೆ ಚೆನ್ನಾಗೇ ಇದ್ದ. ಅವನ ಹೆಸರು ಶಶಾಂಕ್ ಅಂತ. ಅವನು ಆ ಹುಡುಗಿಗೆ ಪ್ರಪೋಸ್ ಮಾಡ್ದ. ಆದರೆ ಅವಳು ಅವನಿಗೊಂದು ಕೊಟ್ಲು ಮಗ. ಪಾಪ ಬೆಚ್ಚ ಬಿದ್ದ ಅವನು. ಒಳ್ಳೆ ಹುಡುಗ ಅನಿಸುತ್ತೆ, ಅದಕ್ಕೆ ಏನೂ ಮಾತಾಡದೆ ಹಾಗೆ ಸುಮ್ಮನೆ ಹೊರಟು ಹೋದ. ಅದನ್ನು ನೋಡಿ ನಾನು ಏನು ದುರಂಕಾರನಪ್ಪ ಇವಳಿಗೆ ಅಂತ ಅಂದ್ಕೊಂಡು ಸುಮ್ಮನೆ ನನ್ನ ಪಾಡಿಗೆ ನಾನು ಊಟದ ಕಡೆ ಹೊರಟು ಹೋದೆ. ನಾನು ಊಟಕ್ಕೆ ಹೋಗೋ ಮೊದಲೇ ನನ್ನ ಫ್ರೆಂಡ್ಸ್ 6 ಜನ ಅವರವರ ಗರ್ಲ್ ಫ್ರೆಂಡ್ಸ್ ಜೊತೆ ಊಟಕ್ಕೆ ಕೂತಿದ್ರು. ಅಯ್ಯೋ ದ್ರೋಹಿಗಳ, ನನ್ನನ್ನು ಬಿಟ್ಟು ಊಟಕ್ಕೆ ಬಂದಿದ್ದೀರಲ್ಲೋ ಅಂತ ಕೇಳಿದ್ರೆ, ನೀನು ಆ ಹುಡುಗಿನ ನೋಡೋದ್ರಲ್ಲಿ ಬ್ಯುಸಿ ಇದೆಯಲ್ಲ ಮಗ, ಅದಕ್ಕೆ ನಾವು ಬಂದ್ಬಿಟ್ವಿ. ಆಗ ನನಗೆ ಸ್ವಲ್ಪ ಸಂಕೋಚ ಆಯಿತು. ಆದರೂ ಅವ್ರ ಕಡೆ ಒಂದು ಸ್ಮೈಲ್ ಕೊಟ್ಟು ನನಗೆ ಅಂತ ಅವರು ಕರ್ಚೀಫ್ ಹಾಕಿ ರಿಸರ್ವ್ ಮಾಡಿದ್ದ ಚೇರ್ ಮೇಲೆ ಹೋಗಿ ಕೂತ್ಕೊಂಡೆ. ಊಟ ಬಡಿಸಿದ್ರು. ನಾನು ನನ್ನ ಪಕ್ಕ ಯಾರು ಕೂತಿದ್ದಾರೆ ಅಂತ ನಾನು ಎಡಕ್ಕೆ ತಿರುಗಿ ನೋಡಿದೆ. ಪಕ್ಕದಲ್ಲಿ ಕೂತಿರೋರನ್ನು ನೋಡಿ ಸ್ವಲ್ಪ ಶಾಕ್ ಆಯಿತು ನನಗೆ. ಯಾಕಂದರೆ ಅಲ್ಲಿ ನೋಡಿದ ಹುಡುಗಿನೇ ನನ್ನ ಲೆಫ್ಟ್ ಸೈಡಲ್ಲಿ ಕೂತಿದ್ದಿದ್ದು. ಬಕಾಸುರಿ ಥರ ತಿಂತಾ ಇದ್ಲು. ಅದನ್ನು ನೋಡಿ ನನಗೆ ಸ್ವಲ್ಪ ನಗು, ಸ್ವಲ್ಪ ಕೋಪ ಕೂಡ ಬಂತು. ಎಕ್ಸ್ಕ್ಯೂಸ್ ಮೀ ಅಂತ ಅಂದೆ. ನನ್ನ ಕಡೆ ತಿರುಗಿ ನೋಡಿದ್ಲು. ಅಲ್ಲ ರೀ ಮೇಡಮ್, ಪಾಪ ಆ ಹುಡುಗ ಸಿನ್ಸಿಯರ್ ಆಗಿ ಪ್ರಪೋಸ್ ಮಾಡಿದ್ದ. ನೀವು ಹಾಗೆ ಏನಾದರೂ ಹೇಳಿ ರಿಜೆಕ್ಟ್ ಮಾಡ್ಬೋದಿತ್ತಪ್ಪ, ಆದರೆ ಯಾಕೆ ಹಾಗೆ ಓಡಿದ್ರಿ ಅಂದೆ. ನಿಮಗೆ ಯಾಕೆ ಅದೆಲ್ಲ, ಸುಮ್ಮನೆ ತಿನ್ರಿ ಅಂತಂದ್ಲು. ಅವಳ ಪಕ್ಕ ಕೂತ್ಕೊಂಡಿದ್ದಿದ್ದು ಹುಡುಗಿ, ಅಯ್ಯೋ ಬ್ರದರ್, ಇವಳಿಗೆ ಹೊಟ್ಟೆ ಹಸಿವಾದರೆ ಹಾಗೆ ಅಂದ್ಲು. ಆಗ ನಾನು ನನಗೆಲ್ಲಿ ಬೀಳುತ್ತೋ ಅಂತ ತೆಪ್ಪಗೆ ಕೂತ್ಕೊಂಡೆ. ಅವತ್ತು ರಾತ್ರಿ ಊಟ ಆದಮೇಲೆ ನಾನು ನನ್ನ ಫ್ರೆಂಡ್ಸ್ ಕಾಲೆಳಿತಾ ಇದ್ದೆ. ಪಾಪ ನನ್ನ ಮಾತಿಗೆ ಎಲ್ಲರೂ ಸಾಕು ಮಗ, ಮುಂದೆ ನಿನ್ನ ಮದುವೆಗೂ ಬಂದು ನಾವು ಕಾಟ ಕೊಡ್ತೀವಿ ನೋಡು ಮಗನೇ ಅಂತ ಆವಾಜ್ ಹಾಕ್ತಾ ಇದ್ರು. ಪಾಪ ಮದುವೆ ಗಂಡು ಜಾಸ್ತಿ ನಿದ್ದೆ ಕೆಡಬಾರ್ದು ಅಂತ ಎಲ್ಲರೂ ಅಲ್ಲಿಂದ ಬಂದ್ವಿ. ನನಗೆ ಟೆರೇಸ್ನಲ್ಲಿ ರೂಮ್ ಕೊಟ್ಟಿದ್ರು. ನಾನು ಅಲ್ಲಿಗೆ ಹೋದೆ. ರೂಮ್ ಹತ್ರ ಹೋದಾಗ ಅಲ್ಲಿ ಯಾರೋ ಆಕಾಶದ ಕಡೆ ನೋಡ್ತಾ ನಕ್ಷತ್ರ ಎಣಿಸ್ತಾ ನಿಂತಿದ್ರು. ನಾನು ಅಲ್ಲಿಗೆ ಹೋಗಿ ನೋಡಿದ್ರೆ ಮತ್ತದೇ ಹುಡುಗಿ. ನಾನು ಮೊದಲೇ ತರಲೆ, ಸುಮ್ಮನೆ ಹೋಗಿ ಮಲಗಿದ್ರೆ ಆಗಿತ್ತು. ಸಿಂಹದ ಬೋನಲ್ಲಿ ಕಾಲಿಟ್ಟೆ ಅಂತ ಗೊತ್ತಿರಲಿಲ್ಲ ನನಗೆ. ಹಾಯ್ ಮಿಸ್, ಏನು ನಕ್ಷತ್ರ ಎಣಿಸ್ತಾ ಇದ್ದೀರಾ ಅಂದೆ. ಅದೇ ಸ್ಪೀಡಲ್ಲಿ, ಇಲ್ಲ ನಿನ್ನನ್ನು ಸಾಯಿಸಿ ಯಾವ ನಕ್ಷತ್ರದಲ್ಲಿ ಇಡ್ಲಿ ಅಂತ ನೋಡ್ತಾ ಇದ್ದೀನಿ ಅಂದ್ಲು. ಯಪ್ಪ, ಯಾಕ್ರಿ, ನಾನೇನು ಮಾಡಿದೆ ಅಂತಂದೆ. ಮತ್ತೆ ತಲೆ ತಿನ್ಬೇಡ, ಸುಮ್ಮನೆ ಹೋಗೋಲ್ಲೋ ಅಂತ ಅಂದು ನನ್ನ ಕಡೆ ತಿರುಗಿ ನಿಂತಳು. ಅವಳ ಕಣ್ಣುಗಳು ಸ್ಪಷ್ಟವಾಗಿ ನೀಲಿಯಾಗಿ ಕಾಣ್ತಾ ಇತ್ತು. ಅವಳ ನೋಟಕ್ಕೆ ಕಳೆದೇ ಹೋದೆ ಮಗ. ನನ್ನ ಹೃದಯ ಬಡಿತ ಜೋರಾಯಿತು. ಅದೇ ಸಮಯಕ್ಕೆ ಜೋರಾಗಿ ಸಿಡಿಲು ಬಂತು. ಸಿಡಿಲಿನ ಭಯಕ್ಕೆ ಬಂದು ನನ್ನ ತಬ್ಬಿಕೊಂಡ್ಳು. ಪ್ರಥಮ ಅಪ್ಪುಗೆಗೆ ಕಳೆದೇ ಹೋದೆ. ನನ್ನ ಎದೆಯಲ್ಲಿ ಒಂದೇ ಸಲ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆದಾಗಾಯಿತು. ನಂತರ ಅವಳು ಹಿಂದೆ ಸರಿದು ಸಾರಿ ಅಂತ ಹೇಳಿ ಅಲ್ಲಿಂದ ಹೊರಟೋದ್ಲು. ಆದರೆ ನಾನು ಅದೇ ಗುಂಗಲ್ಲೇ ನಕ್ಷತ್ರ ನೋಡ್ತಾ ನಿಂತಿದ್ದೆ. ಅದಾಗಲೇ ರಾತ್ರಿ 1 ಗಂಟೆ ಆಗಿತ್ತು. ನಂತರ ರೂಮಲ್ಲಿ ಹೋಗಿ ಮಲಗಿದೆ. ಬೆಳಗ್ಗೆ ನನ್ನ ಫ್ರೆಂಡ್ಸ್ ಬಂದು ಎಬ್ಬಿಸಿದಾಗಲೇ ಗೊತ್ತಾಗಿದ್ದು, ಇನ್ನೇನು ಮುಹೂರ್ತಕ್ಕೆ 1 ಗಂಟೆ ಬಾಕಿ ಇದೆ ಅಷ್ಟೇ ಅಂತ. ಸ್ನಾನ ಮಾಡಿ ಬಂದು ಮೊದಲೇ ಮಾತಾಡ್ಕೊಂಡಂತೆ ಬಿಳಿ ಪಂಚೆ ಉಟ್ಟು, ಅಂಗಿ ತೊಟ್ಟು, ಹೆಗಲ ಮೇಲೆ ಶಲ್ಯ ಹಾಕಿಕೊಂಡು ಮದುವೆ ಹಾಲ್ಗೆ ಬಂದೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಮದುವೆ ಮಂಟಪದ ಕಡೆ ಹೋದರು. ನಾನು ಆ ಹುಡುಗಿನ ಹುಡುಕ್ತಾ ನಿಂತೆ. ಮುಹೂರ್ತಕ್ಕೆ ಸಮಯ ಆಯಿತು. ವಧುನ ಕರ್ಕೊಂಡು ಬನ್ನಿ ಅಂತ ಅಂದರು. ಆ ಸಮಯಕ್ಕೆ ನನ್ನ ಎದೆ ಬಡಿತ ಜಾಸ್ತಿ ಇತ್ತು. ನನ್ನ ಹಿಂದೆಯಿಂದ ಎಕ್ಸ್ಕ್ಯೂಸ್ ಮೀ ಅಂತ ಮೃದುವಾದ ಧ್ವನಿ ಕೇಳಿಸ್ತು. ಹಿಂದೆ ತಿರುಗಿ ನೋಡಿದರೆ ಅವಳೇ.
ಹಸಿರು ಸೀರೆ ಉಟ್ಟು ಉದ್ದ ಜಡೆಗೆ ಹೂಮಾಲೆ ಕಟ್ಟಿ ಹೆಚ್ಚಲ್ಲದ ಮೇಕಪ್ ಮಾಡಿಕೊಂಡು ಅಪ್ಸರೆ ಥರ ನನ್ನ ಮುಂದೆ ನಿಂತಿದ್ಲು. ಅಲ್ಲಿಗೆ ಪೂರ್ತಿಯಾಗಿ ಲವ್ವಲ್ಲಿ ಬಿದ್ದೋದೆ. ಅವಳು ಮಂಟಪದ ಕಡೆ ಹೋದ್ಲು, ನಾನು ಅವಳಿಂದೇನೇ ಹೋದೆ. ನನ್ನ ಫ್ರೆಂಡ್ಸ್, ಮಗ ಏನೋ ಸಮಾಚಾರ, ಹುಡುಗಿ ಬಜಾರಿ ಕಣೋ, ಹುಷಾರು ಅಂದರು. ನಾನು ಅವರ ಕಡೆ ಗಮನ ಕೊಡದೆ ಅವಳನ್ನೇ ನೋಡ್ತಾ ಇದ್ದೆ. ಅಂತೂ ಮದುವೆ ಆಯಿತು. ಕಾಡಿಸಿ ಎಲ್ಲರನ್ನೂ ಬೀಳ್ಕೊಟ್ಟು ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಲಗೇಜ್ ಬ್ಯಾಗ್ ತೊಗೊಂಡು ಬಂದು ನನ್ನ ರಾಯಲ್ ಎನ್ಫೀಲ್ಡ್ ಬೈಕ್ ಮೇಲೆ ಕೂತ್ಕೊಂಡೆ. ನನ್ನ ಪಕ್ಕ ಮತ್ತೊಂದು ರಾಯಲ್ ಎನ್ಫೀಲ್ಡ್ ಬೈಕ್ ಇತ್ತು. ಅದ್ರಲ್ಲಿ ನೋಡಿದ್ರೆ ಅವಳು ಕೂತಿದ್ಲು. ಅದು ಪ್ಯಾಂಟು ಶರ್ಟ್ ಬೇರೆ ಹಾಕಿದ್ಲು. ಮೈಸೂರಿಂದ ಹೊರಟವರು ಜೊತೆಯಲ್ಲೇ ಬಂದ್ವಿ. ನಾನು ಅವಳ ಪಕ್ಕ, ಅವಳು ನನ್ನ ಪಕ್ಕ ಬೈಕ್ ಓಡಿಸ್ತಾ ಬಂದ್ವಿ. ಆಗಲೇ ಗೊತ್ತಾಗಿದ್ದು ಅವಳು ನಮ್ಮ ನಾಗಮಂಗಲದ ಹುಡುಗಿ ಅಂತ. ನಮ್ಮ ಆರಾಧ್ಯ ದೈವ ವೀರಭದ್ರನ ಸನ್ನಿಧಿ ಇರೋ ಊರು ಅಂದಮೇಲೆ ದೇವರ ಆಶೀರ್ವಾದ ಕೂಡ ಸಿಕ್ಕಾಗಿತ್ತು. ಸೊ ಅವಳ ಮೇಲೆ ಲವ್ ಜಾಸ್ತಿ ಆಯಿತು. ನಂತರ ಅವಳ ಗುಂಗಲ್ಲೇ ನಾನು ನಮ್ಮೂರಿಗೆ ಹೋದೆ. ಊರಿಗೆ ಹೋದ್ಮೇಲೆ ಮೊಬೈಲ್ ತೆಗೆದು ನೋಡಿದ್ರೆ ನನ್ನ ಫ್ರೆಂಡ್, ಅದೇ ಮದುವೆ ಗಂಡು, ಮೆಸೇಜ್ ಮಾಡಿದ್ದ. ಮಚ್ಚ, ಊರಿಗೆ ಹೋದ ತಕ್ಷಣ ಫೋನ್ ಮಾಡು ಅಂತ. ನಾನು ಫೋನ್ ಮಾಡಿದೆ. ಅತ್ತಿಗೆ ಕಾಲ್ ರಿಸೀವ್ ಮಾಡಿ ಹಾಯ್ ಬ್ರದರ್ ಅಂದರು. ಹಾಯ್ ಅತ್ತಿಗೆ, ಅವನಿಲ್ವಾ, ಫೋನ್ ಮಾಡು ಅಂತ ಮೆಸೇಜ್ ಹಾಕಿದ್ದ ಅಂದೆ. ಆಗ ಅತ್ತಿಗೆ, ಅದು ನಾನೇ ಮೆಸೇಜ್ ಮಾಡು ಅಂತ ಹೇಳಿದ್ದು ಅಂದರು. ಆಗ ನಾನು, ಹೌದಾ, ಹೇಳಿ ಅತ್ತಿಗೆ ಅಂದೆ. ಅದು ಇವತ್ತು ನೀವು ಯಾರನ್ನ ನೋಡಿ ಕಳೆದು ಹೋಗಿದ್ರು, ಅವಳು ನನ್ನ ಬೆಸ್ಟ್ ಫ್ರೆಂಡ್ ಪ್ರಕೃತಿ ಅಂತ ಅಂದರು. ಹೌದಾ, ಸಾರಿ ಅತ್ತಿಗೆ, ನಾನು ನಿಮ್ಮ ಫ್ರೆಂಡ್ಗೆ ಲೈನ್ ಹಾಕ್ತಿದ್ದೆ ಅಂದೆ. ಆಗ ಅತ್ತಿಗೆ, ಗೊತ್ತಾಯ್ತು ನನಗೆ, ನಿಮ್ಮ ಫ್ರೆಂಡ್ ಹೇಳಿದರು, ಅವಳು ಸ್ವಲ್ಪ ಬಜಾರಿ, ಕೋಪ ಜಾಸ್ತಿ ಅವಳಿಗೆ. ಅವಳನ್ನು ನೋಡೋಕ್ಕೆ ಅಂತ ಬಂದ ಅದೆಷ್ಟೋ ಹುಡುಗರನ್ನ ಹೊಡೆದು ಹೊಡೆಸಿದ್ದಾಳೆ. ಪಾಪ ಅವರ ಅಪ್ಪ ಅಮ್ಮ ಅವಳಿಗೆ ಹುಡುಗನ್ನ ಹುಡುಕಿ ಹುಡುಕಿ ಸೋತು ಹೋಗಿದ್ದಾರೆ. ಆದರೆ ಅವಳಿಗೆ ಕಡಿವಾಣ ಹಾಕೋ ಗುಣ ಇರುವಂತಹ ಹುಡುಗ ಯಾರೂ ಇದುವರೆಗೂ ಸಿಗಲೇ ಇಲ್ಲ. ನಿಮ್ಮ ಬಗ್ಗೆ ನಿಮ್ಮ ಫ್ರೆಂಡ್ ಹೇಳಿದ್ದು ಕೇಳಿ ನೀವೇ ಅವಳಿಗೆ ಸರಿಯಾದ ಜೋಡಿ ಅನ್ನಿಸ್ತು. ಅದಕ್ಕೆ ಅವಳ ನಂಬರನ್ನು ನಿಮಗೆ ಮೆಸೇಜ್ ಮಾಡಿದ್ದೀನಿ ಅಂತಂದರು. ಆಗ ನಾನು, ಆಹಾ ಅತ್ತಿಗೆ, ನನಗೆ ಸ್ವಲ್ಪ ಭಯ ಆಗಿತ್ತು, ನಿಮ್ಮ ಸಪೋರ್ಟ್ ಸಿಗಲ್ವೇನೋ ಅಂತ. ಥ್ಯಾಂಕ್ಸ್ ಅತ್ತಿಗೆ ಅಂದೆ. ಸರಿ, ನನ್ನ ಸಪೋರ್ಟ್ ನಿಮಗೆ ಯಾವಾಗಲೂ ಇರುತ್ತೆ. ಪ್ಲೀಸ್ ನೀವಾದರೂ ಅವಳನ್ನು ಹೊಲಿಸ್ಕೊಂಡು ಬಿಡಿ. ಅವಳು ಪ್ರಕೃತಿ ಅಂತ. ಅಪ್ಪ ನಾರಾಯಣಗೌಡ, ಅಮ್ಮ ಶಾಂತಮ್ಮ. ಅವರದ್ದು ಮಂಡ್ಯ ಜಿಲ್ಲೆಯ ನಾಗಮಂಗಲ. ಅವಳು ತುಮಕೂರಿನ ಸಿದ್ಧಾರ್ಥ ಕಾಲೇಜಿನಲ್ಲಿ ಫೈನಲ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಇಷ್ಟು ಸಾಕು ಅಂದ್ಕೋತೀನಿ, ಮುಂದಿನದ್ದು ನೀವೇ ತಿಳ್ಕೊಳ್ಳಿ ಅಂತ ಅಂದರು. ಆಗ ನಾನು, ಅತ್ತಿಗೆ, ಅವಳು ನಮ್ಮ ಕಾಲೇಜಾ, ನಾನು ನೋಡೇ ಇಲ್ವಲ್ಲ ಅವಳನ್ನು ಅಲ್ಲಿ ಅಂದೆ. ಆಗ ಅತ್ತಿಗೆ, ಅವಳು ಜಾಯಿನ್ ಆಗಿದ್ದು 3rd ಇಯರ್ಗೆ, ಸೊ ನೀವು ನೋಡಿಲ್ಲ ಅಂತಂದರು. ಸರಿ ಅತ್ತಿಗೆ, ಥ್ಯಾಂಕ್ಸ್ ಅಂತ ಹೇಳಿ ಫೋನ್ ಕಟ್ ಮಾಡಿದೆ. ಕೇಳದೇನೆ ನಂಬರ್ ಸಿಕ್ತು. ಅದೇ ಸಮಯಕ್ಕೆ ನನ್ನ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಪೋಸ್ಟ್ಗೆ ಪೊಲೀಸ್ ವೆರಿಫಿಕೇಷನ್ ಮನೆಗೆ ಬಂತು. ಮನೆಯವರೆಲ್ಲ ತುಂಬಾ ಖುಷಿಪಟ್ಟರು. ನಾನಂತೂ ಡಬಲ್ ಖುಷಿಯಿಂದ ಕುಣಿದಾಡ್ಬಿಟ್ಟೆ. ಅಂತೂ 1 ತಿಂಗಳಲ್ಲಿ ನನಗೆ ತುಮಕೂರಿನಲ್ಲಿ ಪೋಸ್ಟ್ ಸಿಕ್ತು. ಆವತ್ತು ಅವಳಿಗೆ ಫೋನ್ ಮಾಡಿದೆ. ಮೊದಲನೇ ಬಾರಿಗೆ ರಿಸೀವ್ ಮಾಡಲಿಲ್ಲ. ಅದೇ 2ನೇ ಸಲ ಕಾಲ್ ಮಾಡಿದಾಗ ರಿಸೀವ್ ಮಾಡಿದ್ಲು. ಹಲೋ, ಯಾರೋ ಇದು ಅಂತ ಖಡಕ್ಕಾಗಿ ಮಾತಾಡಿದ್ಲು. ನಾನು ನಿನ್ನ ಗಂಡ ಅಂದೆ. ಮಗನೇ, ನನ್ನ ಎದುರಿಗೆ ಬರಬೇಡ, ಸಾಯಿಸ್ಬಿಡ್ತೀನಿ ಅಂದ್ಲು. ಸಾಯಿಸೋದ್ರಲ್ಲೇ ಇರ್ತೀಯಲ್ಲೇ, ನಿನ್ನ ಹೆಸರಿಗೆ ತಕ್ಕಂಗೆ ಇರೋಕ್ಕೆ ಏನು ನಿನಗೆ, ಪ್ರಕೃತಿ ಅಂತ ಹೆಸರಿಟ್ಕೊಂಡು ವಿಕೃತಿ ಥರ ಆಡ್ತೀಯಲ್ಲ ಅಂದೆ. ಯಾವನೋ ನೀನು, ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ ಮಗನೇ ಅಂದ್ಲು. ಇದೇ ಡಿಯರ್, ಅದಕ್ಕೆ ತಾನೇ ನಿನ್ನನ್ನು ಲವ್ ಮಾಡಿದ್ದು ಅಂದೆ. ಯಾರೋ ಮಾರಾಯ ನೀನು ಅಂತ ಕಾಲ್ ಕಟ್ ಮಾಡಿದ್ಲು. ನಾನು ಪುನಃ ಕಾಲ್ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ಕಾಲೇಜಿಂದ, ಅದೇ ಸಿದ್ಧಾರ್ಥ ಕಾಲೇಜಿಂದ ಕಾಲ್ ಬಂತು. ಹಾಯ್ ವರುಣ್, ನಿನ್ನ ಕಾಲೇಜ್ಗೆ ಕರೆಸಿ ಅಂತ ನಿಮ್ಮ ಜೂನಿಯರ್ಸ್ ಕೇಳ್ಕೊಂಡ್ರು. ಸೊ ನಾಳೆ ಬರೋಕ್ಕೆ ಆಗುತ್ತಾ? ನಾಳೆ ಒಂದು ಫಂಕ್ಷನ್ ಇದೆ, ಸೊ ಅದರಲ್ಲಿ ನಿನಗೂ ಸನ್ಮಾನ ಮಾಡಬೇಕಂತೆ ಅಂತ ಅಂದರು. ಅಯ್ಯೋ ಸರ್, ಅದು ನನ್ನ ಪುಣ್ಯ, ಖಂಡಿತ ನಾನು ಬರ್ತೀನಿ ಅಂತ ಅಂದೆ. ನಾನು ನನ್ನ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಕಾಲೇಜಿಗೆ ಹೋದೆ. ಆ ಕಾಲೇಜಿನಲ್ಲಿ ನಾವು ತರಲೆ ತುಂಟಾಟ ಮಾಡಿದ ಜಾಗಗಳನ್ನೆಲ್ಲ ನೋಡಿ ನನಗೆ ಕಣ್ ತುಂಬ್ಕೊಂತು. ನಂತರ ಡಿಪಾರ್ಟ್ಮೆಂಟ್ ಒಳಗೆ ಹೋದೆ. ನನ್ನ ಸ್ವಾಗತಕ್ಕಾಗಿ ನನ್ನ ಹುಡುಗಿ ಮುಂದೆನೇ ನಿಂತಿದ್ಲು. ನನ್ನ ನೋಡಿ ಅವಳಿಗೆ ಶಾಕ್ ಆಯಿತು. ನಂತರ ಹಾಯ್ ಸರ್, ವೆಲ್ಕಮ್ ಅಂದಳು. ನಾನು ಒಳಗೆ ಹೋದೆ. ಎಲ್ಲರೂ ನನ್ನನ್ನು ವಿಚಾರಿಸಿದರು. ಎಲ್ಲ ಲೆಕ್ಚರ್ಗಳ ಕಾಲನ್ನು ಮುಟ್ಟಿ ಆಶೀರ್ವಾದ ತಗೊಂಡೆ. ಕೊನೆಗೆ ಸನ್ಮಾನ ಮುಗಿದು ಎಲ್ಲರೂ ಅವರವರ ಪಾಡಿಗೆ ಹೊರಟರು. ನಾನು ಲ್ಯಾಬ್ ಅಟೆಂಡರ್ ಜೊತೆ ಹರಟೆ ಹೊಡಿತಾ
ಪರಿಚಯವಿದ್ದ ಜೂನಿಯರ್ಸ್ ಜೊತೆ ಮಾತನಾಡ್ತಾ ಕೂತಿದ್ದೆ. ಅವಳು ಅಲ್ಲಿಗೆ ಬಂದಳು. ಹಾಯ್ ವಿಕೃತಿ, ಅಲ್ಲ ಪ್ರಕೃತಿ ಅಂದೆ. ಎಲ್ಲರೂ ವಿಕೃತಿನೇ ಅಂತ ನಕ್ಕರು. ಅವಳು ಒಂದು ಲುಕ್ ಕೊಟ್ಟು ಏನೂ ಮಾತನಾಡದೆ ಅಲ್ಲಿಂದ ಹೊರಟಳು. ನಾನು ಸಹ ಟೈಮ್ ಆಯಿತು ಅಂತ ಹೇಳಿ ಎಲ್ಲರಿಗೂ ವಿಶ್ ಮಾಡಿ ಅಲ್ಲಿಂದ ಹೊರಟೆ. ಅವಳು ಕಾಲೇಜ್ ಲಾನ್ನಲ್ಲಿ ಕೂತಿದ್ಲು. ನಾನು ಅಲ್ಲಿಗೆ ಹೋಗಿ ಹಾಯ್ ಅಂದೆ. ಸಿಟ್ಟಿನಲ್ಲಿ ಇದ್ದಳು. ಏನೂ ಮಾತನಾಡಲಿಲ್ಲ. ಮಾತಾಡಲ್ವಾ ಅಂದೆ. ಏನೂ ರಿಪ್ಲೈ ಬರಲಿಲ್ಲ. ಸರಿ ಬಾಯ್, ನಾನು ಹೋಗ್ಲಾ ಅಂದೆ. ಲುಕ್ ಕೊಟ್ಲು. ನಾನು ನಗುತ್ತಾ ಅಲ್ಲಿಂದ ಹೊರಟೆ. ಮಾರನೇ ದಿನ ಇಂಟರ್ನ್ಶಿಪ್ಗೆ ಅವಳೇ ನಾನಿರುವ ಜಾಗಕ್ಕೆ ಬಂದಳು. ನಾನು ಎಷ್ಟೇ ತರಲೆ ಮಾಡಿದರೂ ಕೆಲಸದಲ್ಲಿ ಸೀರಿಯಸ್ ಆಗಿ ಇರುತ್ತಿದ್ದೆ. ಅವಳು ಬಂದು, ಸರ್, ನಾವು ನಿಮ್ಮ ಅಂಡರ್ನಲ್ಲಿ ಬರುವ ಸಬ್ಸ್ಟೇಷನ್ನಲ್ಲಿ ಇಂಟರ್ನ್ಶಿಪ್ ಮಾಡಬೇಕು, ಸೊ ಪರ್ಮಿಷನ್ ಕೊಡ್ತೀರಾ ಅಂದಳು. ನಾನು ಓಕೆ ಹೋಗಿ, ಅಲ್ಲಿ ಇರುವ ಜೂನಿಯರ್ ಇಂಜಿನಿಯರ್ ನಿಮಗೆ ಏನೇನು ಬೇಕೋ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ, ಸೊ ಕ್ಯಾರಿ ಆನ್ ಅಂದೆ. ಅವಳು ಮತ್ತು ಅವಳ ಇಬ್ಬರು ಫ್ರೆಂಡ್ಸ್ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದರು. ಅವಳನ್ನು ನನ್ನ ಲವ್ನಲ್ಲಿ ಬೀಳ್ಸೋಕ್ಕೆ ಒಳ್ಳೆಯ ಅವಕಾಶ ಸಿಕ್ತು ಅಂತ ನನಗೆ ತುಂಬಾ ಖುಷಿ ಆಯಿತು. ಜೂನಿಯರ್ ಇಂಜಿನಿಯರ್ ಜೊತೆ ಮಾತಾಡಿ ನನ್ನ ಹತ್ರ ಬಂದು ಸರ್ ಅಂದ್ಲು. ಹೇಳಿ ಅಂದೆ. ಸರ್, ಗೈಡ್ ಮಾಡೋಕ್ಕೆ ಯಾರಾದರೂ ಇರ್ತಾರಾ ಅಂತ ಕೇಳಿದ್ಲು. ಹೌದು ಇರ್ತಾರೆ, ನಿಮಗೆ ಯಾವಾಗ ಡೌಟ್ ಬರುತ್ತೋ ಅದನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ಫ್ರೀ ಇದ್ದಾಗ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂದೆ. 1 ತಿಂಗಳು ಅವಳನ್ನು ನೋಡುವುದೇ ಕೆಲಸ ಆಗಿತ್ತು. ನನ್ನ ಎಲ್ಲ ಕೆಲಸ ಬೇಗ ಮುಗಿಸಿ ಅವಳು ಇರ್ತಿದ್ದ 4 ಗಂಟೆ ಫ್ರೀಯಾಗಿ ಇರ್ತಿದ್ದೆ. ಅವಳು ಕೂಡ ಕದ್ದು ಕದ್ದು ನನ್ನೇ ನೋಡ್ತಿದ್ಲು. ನನ್ನ ಹತ್ರ ತುಂಬ ಸಲ ಡೌಟ್ ಸಹ ಕೇಳಿದ್ಲು. ಅವಳ ಮಾತಿನ ಧಾಟಿಗೆ ನನ್ನ ಮನಸ್ಸು ಅವಳಿಗೆ ಪದೇ ಪದೇ ಸೋಲುತ್ತಲೇ ಇತ್ತು. 1 ತಿಂಗಳು ಮುಗಿದಿತ್ತು. ಅಂದು ಅವಳ ಇಂಟರ್ನ್ಶಿಪ್ನ ಕೊನೆಯ ದಿನ. ನಾನು ಆಚೆ ಬಂದಾಗಲೇ ಅವಳು ಸಹ ಬಂದಳು. ಜೊತೆಗೆ ಅವಳ ಫ್ರೆಂಡ್ಸ್ ಇದ್ದರು. ಪ್ರಕೃತಿ, ನಿನ್ನ ಜೊತೆ ಮಾತನಾಡಬೇಕು ಅಂದೆ. ಅವಳ ಫ್ರೆಂಡ್ಸ್ ಸ್ವಲ್ಪ ದೂರ ಹೋದರು. ನಿನ್ನ ಮೊದಲ ನೋಟಕ್ಕೆ ನಾ ಕಳೆದು ಹೋಗಿದ್ದೆ. ನಿನ್ನ ಮೊದಲ ಅಪ್ಪುಗೆಗೆ ನಾ ಶರಣಾಗಿದ್ದೆ. ಜೀವನದಲ್ಲಿ ಮೊದಲ ಬಾರಿಗೆ ಪ್ರೀತಿಯಾಗಿದ್ದು ನಿನ್ನ ಮೇಲೆ. ನಿನ್ನ ಬಗ್ಗೆ ಅತಿಗೆ ತಿಳಿಸಿದಾಗ ಖುಷಿಯಾಗಿದ್ದೆ. ನಿನ್ನ ಆಗಮನ ಹೃದಯ ಇಳಿದಂತೆ ನನ್ನ ಹೃದಯದ ಅರಸಿಯಾಗಿರುವೆ. ನಿನ್ನ ಹೃದಯದ ಅರಸನಾಗಲು ಅವಕಾಶ ನೀಡುವೆಯಾ ಎಂದೆ. ಅದಕ್ಕೆ ಅವಳು, ನಾನು ಹಾಗೆಲ್ಲ ಲವ್ ಮಾಡಲ್ಲ ಅಪ್ಪ, ನಮ್ಮ ಅಪ್ಪ ಅಮ್ಮ ಒಪ್ಕೋಬೇಕು ಅಂದ್ಲು. ನನಗೆ ನಗು ಬಂತು. ಓಯ್, ಡವ್ ಮಾಡಿದ್ದು ಸಾಕು. ಅತ್ತಿಗೆ ಎಲ್ಲ ಹೇಳಿದರು. ಮೊದಲ ಬಾರಿಗೆ ನಮ್ಮ ಹುಡುಗಿ ಒಬ್ಬ ಹುಡುಗನ ಬಗ್ಗೆ ಹೇಳಿ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಒದ್ದಾಡಿದ್ಲು ಅಂತ. ಯಾವುದಕ್ಕೂ ಹೆದರದ ಹುಡುಗಿ ಜಸ್ಟ್ ಒಂದು ಟ್ರಾನ್ಸ್ಫಾರ್ಮರ್ ಬರ್ಸ್ಟ್ಗೆ ಹೆದರಿ ತಬ್ಬಿಕೊಂಡ್ಲು ಅಂದರೆ ಅದು ಹೇಗೆ ಸಾಧ್ಯ ಅಲ್ವಾ ಪ್ರಕೃತಿ? ಅದು ಅಲ್ಲದೆ ಹೈ ಸ್ಪೀಡಲ್ಲಿ ಹೋಗ್ತಿದ್ದ ಹುಡುಗಿ ಮೈಸೂರಿಂದ ನಾಗಮಂಗಲದವರೆಗೆ ಅಷ್ಟು ನಿಧಾನವಾಗಿ ಹೋಗಿದ್ದು ಯಾಕೆ? ಮತ್ತೆ ನಿನ್ನ ಜೊತೆ ಮಾತನಾಡಬೇಕು ಅಂದ ತಕ್ಷಣ ನಿನ್ನ ಫ್ರೆಂಡ್ಸ್ ಏನೂ ಹೇಳದೆ ದೂರ ಹೋಗಿದ್ಯಾಕೆ? 1 ತಿಂಗಳಿಂದ ಎಕ್ಸ್ಪೀರಿಯನ್ಸ್ ಇರೋ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಿಮಗೆ ಗೈಡ್ ಮಾಡಿದ್ರು ನೀನು ನನ್ನ ಹತ್ರ ಬಂದು ಡೌಟ್ಸ್ ಕೇಳ್ತಿದ್ದೆ. ಅದೂ ಅಲ್ಲದೆ ಅತ್ತಿಗೆ ಬಳಿಯಿಂದ ನನ್ನ ಫೋನ್ ನಂಬರ್ ಯಾಕೆ ತಗೊಂಡೆ ಅಂತ ಎಲ್ಲ ವಿಷಯ ಕೇಳಿದೆ. ಅಷ್ಟೊತ್ತಿಗೆ ಆಗಲೇ ಅವಳ ಮುಖ ಕೆಂಪಾಗಿತ್ತು. ಯಾಕೆ ಅಂದರೆ ಐ ಲವ್ ಯು ಅಂತ ಹೇಳಿ ನಾಚುತ್ತಾ ಅಲ್ಲಿಂದ ಓಡಿ ಹೋದಳು. ಅಂತೂ ಲವ್ ಸಕ್ಸಸ್ ಆಯಿತು. ನಮ್ಮ ಅಪ್ಪ ಅಮ್ಮನ್ನ ಕರ್ಕೊಂಡು ಅವರ ಮನೆಗೆ ಹೋದೆ. ಅವರೂ ಒಪ್ಪಿದ್ರು. ಅಂತೂ ಒಂದು ಶುಭ ಲಗ್ನದಲ್ಲಿ ಅವಳನ್ನು ಪತ್ನಿಯಾಗಿ ನನ್ನ ಮನದ ಒಡತಿಯಾಗಿ ಬರಮಾಡಿಕೊಂಡೆ. ಮದುವೆ ದಿನ ಅಂತೂ ನನ್ನ ಫ್ರೆಂಡ್ಸ್ ನನ್ನ ಕಾಲ ಎಳೆದಿದ್ದು ಉಫ್, ಇಷ್ಟ ಆಯಿತು. ಮದುವೆ ಟೈಮಲ್ಲಿ ನಿನ್ನ ಕಾಂಟ್ಯಾಕ್ಟ್ ಸಿಗಲಿಲ್ಲ ಕಣೋ, ಎಲ್ಲರೂ ಬಂದಿದ್ರು ಅಂತ ವರುಣ್ ಗೌಡ ತನ್ನ ಲವ್ ಸ್ಟೋರಿನೆಲ್ಲ ಹೇಳ್ತಾನೆ. ಅದಕ್ಕೆ ಹೇಮಂತ್, ಏನೋ ನಿನ್ನ ಕತೆ, ಇಷ್ಟಪಟ್ಟ ಹುಡುಗಿ, ಒಳ್ಳೆ ಕೆಲಸ, ಈಗಂತೂ ಗವರ್ನಮೆಂಟ್ ಟಾಪ್ ಇಂಜಿನಿಯರ್ಸಲ್ಲಿ ಒಬ್ಬ, ಗ್ರೇಟ್ ಕಣೋ ಅಂತ ಹೇಳ್ತಾನೆ. ಆಗ ವರುಣ್, ಅದು ಸರಿ, ನೀನು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಏನು ಮಾಡ್ತಿದ್ದೆ ಅಂದ. ಆಗ ಹೇಮಂತ್, ನಮ್ಮ ಕಂಪನಿ ಬ್ರಾಂಚ್ ಇಲ್ಲೇ ಇದೆ, ಆಗಾಗ ಬರ್ತಿರ್ತೀನಿ. ಹೌದು, ನೀನು ಯಾಕೆ ಬಂದಿದ್ದೆ ಅಂತ ಕೇಳ್ದ. ಆಗ ವರುಣ್, ತಮ್ಮ ತಮ್ಮ ದೇಶದ ವಿದ್ಯುತ್ ಸರಬರಾಜು ಹೇಗಿದೆ ಎಂದು ಇಲ್ಲಿ ಒಂದು ಕಾಂಪಿಟೇಷನ್ ನಡೀತು, ಸೊ ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಅಂದ. ಹೇಮಂತ್, ಮಚ್ಚ, ಫ್ಲೈಟ್ ಸ್ವಲ್ಪ ಶೇಕ್ ಆಗ್ತಿದೆ ಅನ್ನಿಸ್ತಿದೆ ಅಲ್ವಾ? ಆಗ ವರುಣ್, ಹೌದು, ಏನಾಗಿದೆ ನೋಡುವ ಇರು ಅಂತ ಇಬ್ಬರು ಎದ್ದೇಳ್ತಿದ್ರು. ಅಷ್ಟರಲ್ಲಿ ಪ್ರಯಾಣಿಕರ ಗಮನಕ್ಕೆ, ವಾತಾವರಣ ದೋಷದಿಂದ ವಿಮಾನದಲ್ಲಿ ತಾಂತ್ರಿಕ ತೊಂದರೆ ಆಗಿದೆ, ದಯಮಾಡಿ ನಿಮಗೆ ನೀಡಿರುವ ಪ್ಯಾರಾಚೂಟನ್ನು ಬಳಸಿ ಎಂದು ಇಂಗ್ಲಿಷ್ನಲ್ಲಿ ಅನೌನ್ಸ್ ಆಗುತ್ತೆ.
ಯಾರಾದರೂ ಎಲೆಕ್ಟ್ರಾನಿಕ್ಸ್ ಬಗ್ಗೆ ತಿಳಿದವರು ಇದ್ದರೆ ನಮಗೆ ಸಹಾಯ ಮಾಡಿ. ಇಬ್ಬರೂ ಚಾಲಕರು ವಿಮಾನವನ್ನು ನಿಯಂತ್ರಿಸುವಲ್ಲಿ ಮಗ್ನರಾಗಿದ್ದಾರೆ. ಸಿಗ್ನಲ್ ಸಮಸ್ಯೆಗೆ ಪರಿಹಾರ ಹುಡುಕಲು ಆಗುತ್ತಿಲ್ಲ ಎಂದು ಘೋಷಣೆ ಬರುತ್ತದೆ. ಒಬ್ಬ ಹುಡುಗಿ ಎದ್ದು ಹೋಗಿ ಅವರಿಗೆ ಸಹಾಯ ಮಾಡುತ್ತಾಳೆ. ವಿಮಾನ ಮಂಗಳೂರು ಏರ್ಪೋರ್ಟ್ ಸಿಗ್ನಲ್ ಅನ್ನು ಸಂಪರ್ಕಿಸಲು ಸಾಧ್ಯವಾಗುತ್ತದೆ. ಆದರೆ ಅಷ್ಟರಲ್ಲೇ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತದೆ. ಕೇವಲ 20 ಜನರಷ್ಟೇ ಹೊರಬರಲು ಸಾಧ್ಯವಾಗುತ್ತದೆ. ಅಷ್ಟರಲ್ಲಿ ಫ್ಲೈಟ್ ಬ್ಲಾಸ್ಟ್ ಆಗುತ್ತದೆ. ಸುಮಾರು 60 ಪ್ರಯಾಣಿಕರು ಸೇರಿದಂತೆ 2 ಗಗನಸಖಿಯರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಇನ್ನೊಂದು ಕಡೆ ಪ್ರಕೃತಿ, ಅಪ್ಪ ಅಪ್ಪ ಫೋನ್ ಮಾಡಿದ್ರಾ, ಎಲ್ಲಿದ್ದಾರಂತೆ, ಯಾವಾಗ ಬರ್ತಾರಂತೆ ಅಂತ ಕೇಳುತ್ತಾ ರೂಮಿನಿಂದ ಹೊರಗೆ ಬರ್ತಾಳೆ. ಬರುತ್ತಿದ್ದ ನ್ಯೂಸನ್ನು ನೋಡಿ ಶಾಕ್ ಆಗಿ ಕುಸಿದು ಬೀಳ್ತಾಳೆ. ಬ್ರೇಕಿಂಗ್ ನ್ಯೂಸ್. ನಿನ್ನೆ ನಡೆದ ವಿಮಾನ ದುರಂತದಲ್ಲಿ ಹೆಸರಾಂತ ವಿದ್ಯುತ್ ಶಕ್ತಿ ಅಭಿಯಂತರ ವರುಣ್ ಗೌಡ ಇಹಲೋಕ ತ್ಯಜಿಸಿದ್ದಾರೆ. ಇಂಟೆಲಿಜೆನ್ಸ್ ಪ್ರಕಾರ ವಿಮಾನದಲ್ಲಿದ್ದವರಲ್ಲಿ ಕೇವಲ 20 ಜನ ಪಾರಾಗಿದ್ದಾರೆ. ಆದರೆ ಅವರು ಎಲ್ಲಿದ್ದಾರೆ ಎಂದು ಇನ್ನೂ ತಿಳಿದು ಬಂದಿಲ್ಲ ಎಂದು ಬರುತ್ತಿದ್ದ ನ್ಯೂಸನ್ನು ನೋಡಿ ನೋ ಎಂದು ಕಿರುಚುತ್ತಾ ಅಲ್ಲೇ ಬೀಳುತ್ತಾಳೆ. ಅವಳ ತಂದೆಯೂ ಸಹ ಶಾಕ್ನಲ್ಲಿ ಕೂತಿರುತ್ತಾರೆ. ಪ್ರಕೃತಿಯನ್ನು ಹಾಸ್ಪಿಟಲ್ಗೆ ಸೇರಿಸಲಾಗಿತ್ತು. 6 ಗಂಟೆಗಳ ಕಾಲ ಪ್ರಜ್ಞೆ ಇಲ್ಲದೆ ಮಲಗಿದ್ದ ಅವಳು ಎದ್ದು, ಅಪ್ಪ ಅವರು ಎಲ್ಲಿ, ಬಂದ್ರಾ ಎಂದು ದುಃಖದಲ್ಲಿ ಕೇಳುತ್ತಾಳೆ. ಮಗಳ ಸ್ಥಿತಿಯನ್ನು ಕಂಡು ಮರುಗುತ್ತಿರುವ ಅಪ್ಪ ತಾನೇ ಏನು ಹೇಳ್ತಾರೆ. ಅಪ್ಪ ಅವರಿಗೆ ಏನೂ ಆಗಿಲ್ಲ, ಅವರು ಬಂದೇ ಬರ್ತಾರೆ, ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಲ್ಲ ಅವರನ್ನು ಹುಡುಕಿಸಿ ಎಂದು ಗೋಗರೆಯುತ್ತಾಳೆ. ಅವಳನ್ನು ನೋಡಲು ಬಂದ ಅವಳ ಸ್ನೇಹಿತೆಯರ ಕಣ್ಣಲ್ಲಿಯೂ ಸಹ ಧಾರಾಕಾರವಾಗಿ ಕಣ್ಣೀರು ಸುರಿಯುತ್ತಿತ್ತು. ನನಗೆ ಮಾತು ಕೊಟ್ಟಿದ್ದಾರೆ, ಅವರು ಯಾವತ್ತೂ ಮಾತಿಗೆ ತಪ್ಪಿದವರಲ್ಲ, ನನ್ನೆದೆ ಬಡಿತದ ಶಕ್ತಿಯೂ ಅವರೇ, ಅವರು ಬಂದೇ ಬರ್ತಾರೆ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದಳು. ತನ್ನ ಒಡಲಲ್ಲಿ ಇರುವ ಅವರಿಬ್ಬರ ಪ್ರೀತಿಯ ಕುಡಿಗಾಗಿ ಅವಳು ತಾಳ್ಮೆ ತೆಗೆದುಕೊಳ್ಳಲೇಬೇಕಿತ್ತು. ಹೌದು, ಪ್ರಕೃತಿ 3 ತಿಂಗಳ ಗರ್ಭಿಣಿಯಾಗಿದ್ದಳು. ಆಕ್ಸಿಡೆಂಟ್ ಆಗಿ 2 ತಿಂಗಳಾಗಿತ್ತು. ಕಣ್ಮರೆ ಆಗಿದ್ದವರು ಮರಳಿ ಬಂದರು. ವಿಮಾನದಲ್ಲಿ ಆಗಿದ್ದ ದೋಷವನ್ನು ತಿಳಿದು ನಾಡಿನ ಜನತೆ ದುಃಖಿತರಾದರು. ಸೇಫ್ ಆಗಿದ್ದ 20 ಜನರಲ್ಲಿ 18 ಜನ ಮರಳಿ ಬಂದರು. ಅವರಿಗೆ ತೀವ್ರವಾಗಿ ಗಾಯಗಳು ಆಗಿದ್ದ ಕಾರಣ ಒಂದು ಆಶ್ರಮದಲ್ಲಿ ಚಿಕಿತ್ಸೆ ಪಡೆದು ಚೇತರಿಸಿಕೊಂಡು ಅವರವರ ಮನೆಗಳಿಗೆ ವಾಪಸ್ ಬಂದಿದ್ದರು. ಆದರೆ ಅವರ ಪ್ರಕಾರ ಮೊದಲು ಹಾರಿದ್ದ 2 ಇನ್ನೂ ಸಿಕ್ಕಿಲ್ಲ. ಅಂದರೆ ಅವರು ಸಮುದ್ರದಲ್ಲಿ ಬಿದ್ದಿರಬಹುದು, ಅವರು ಇನ್ನಿಲ್ಲ ಎಂದು ಕೇಸ್ ಕ್ಲೋಸ್ ಮಾಡಿದರು. ಈ ವಿಷಯ ತಿಳಿದ ತಕ್ಷಣ ಪ್ರಕೃತಿಯ ಮನಸ್ಸು ಕುಸಿಯಿತು. ಆದರೂ ಒಮ್ಮೊಮ್ಮೆ ಅವಳ ಮನಸ್ಸು ಕುಸಿಯಬೇಡ, ನಿನ್ನವನು ಬರುವನು ಎಂದು ಹೇಳುತ್ತಿತ್ತು. ಅಂದು ವಿಮಾನ ದುರಂತವಾಗಿ 6 ತಿಂಗಳು ಕಳೆದಿತ್ತು. ಪ್ರಕೃತಿಗೆ ಹೆರಿಗೆ ನೋವು ಶುರು ಆಗಿತ್ತು. ಅವಳನ್ನು ಹಾಸ್ಪಿಟಲ್ಗೆ ಸೇರಿಸಲಾಯಿತು. ದುಃಖದಲ್ಲಿ ಇದ್ದವಳ ಮಡಲಿಗೆ ಅವಳಿ ಮಕ್ಕಳ ಆಗಮನ ಆಗಿತ್ತು. ಜೊತೆಗೆ ತನ್ನವನ ಆಗಮನವೂ ಸಹ ಆಯಿತು. ಅಂದು ವಿಮಾನದಿಂದ ಮೊದಲು ಹಾರಿದ 2 ಹೇಮಂತ್ ಹಾಗೂ ವರುಣ್ ಗೌಡ. ಹೇಮಂತ್ ಧರಿಸಿದ್ದ ಪ್ಯಾರಾಚೂಟ್ ಸ್ಟಕ್ ಆಗಿತ್ತು. ಆದ್ದರಿಂದ ಅವರಿಬ್ಬರು ಒಂದೇ ಪ್ಯಾರಾಚೂಟ್ನಲ್ಲಿ ಹಾರಿದ್ದರು. ಕೆಳಗೆ ಬರುತ್ತಿದ್ದಂತೆ ಪ್ಯಾರಾಚೂಟ್ನ ಹಗ್ಗಗಳು ಕಟ್ ಆಗಿ ಅವರಿಬ್ಬರ ತಲೆಗಳು ಬಂದು ಬಂಡೆಗೆ ಬಡಿದಿದ್ದರಿಂದ ಮೂರ್ಛೆ ಹೋಗಿದ್ದರು. ಅವರನ್ನು ಒಂದು ಆಶ್ರಮ ರಕ್ಷಿಸಿ ಚಿಕಿತ್ಸೆ ಮಾಡಿತ್ತು. ಆದರೆ ಅವರಿಬ್ಬರಿಗೂ ಪ್ರಜ್ಞೆ ಬರಲು ತುಂಬಾ ದಿನಗಳು ತೆಗೆದುಕೊಂಡಿತ್ತು. ಹೇಮಂತ್ಗೆ ಗತಕಾಲದ ನೆನಪುಗಳು ಅಳಸಿ ಹೋಗಿದ್ದವು. ಅಂದ್ರೆ ಕಂಪ್ಲೀಟ್ ಮೆಮೊರಿ ಲಾಸ್ ಅಂತಾರಲ್ಲ ಹಾಗೆ. ಆದ್ದರಿಂದ ಹೇಮಂತ್ನ ವಿಳಾಸವನ್ನು ತಿಳಿದುಕೊಂಡು ಅವನನ್ನು ಅವರ ಮನೆಯವರಿಗೆ ಒಪ್ಪಿಸಿ ವರುಣ್ ಗೌಡ ತುಮಕೂರಿಗೆ ಬರುತ್ತಾನೆ. ತುಮಕೂರಿಗೆ ಬಂದವನೇ ಅಪ್ಪ ಅಮ್ಮನಿಗೆ ಫೋನ್ ಮಾಡಿದಾಗ ಅವರು ಹಾಸ್ಪಿಟಲ್ ಅಲ್ಲಿ ಇರುವ ವಿಷಯ ತಿಳಿದು ಅಲ್ಲಿಗೆ ಬರುತ್ತಾನೆ. ತನ್ನವಳ ಮುಖವನ್ನು ಕಂಡಾಗ ತನ್ನ ನೋವನ್ನೆಲ್ಲ ಮರೆತವನು ತನ್ನ ಕಂದಮ್ಮಗಳನ್ನು ನೋಡಿ ಅವನ ಮನ ಕುಣಿದಾಡಿತ್ತು. ಪ್ರಕೃತಿ ತನ್ನವನನ್ನು ಕಂಡ ಸಂತೋಷದಲ್ಲಿ ಅವನ ಮಡಿಲಲ್ಲಿ ಮಗುವಾಗುತ್ತಾಳೆ. ಆ ಕ್ಷಣಕ್ಕೆ ಮಾತು ಬೇಡವಾಗಿತ್ತು. ಅವರಿಬ್ಬರೂ ಮೌನದಲ್ಲೇ ಸಾಕಷ್ಟು ಮಾತನಾಡಿದರು. ಇಷ್ಟು ದಿನ ಒಂದು ಮಗುನ ನೋಡ್ಕೊಳ್ಳೋಕ್ಕೆ ಕಷ್ಟ ಆಯಿತು, ಈಗ 3 ಮಕ್ಕಳನ್ನ ನೋಡ್ಕೋಬೇಕಾ ಎಂದು ವರುಣ್ ತಮಾಷೆ ಮಾಡಿದಾಗ ಅವನಿಗೆ ಗಿಚ್ಚಿದಳು ಪ್ರಕೃತಿ. ನನ್ನ ಉಸಿರಿನ ಶಕ್ತಿ ನೀನು, ನನ್ನ ಹೃದಯದ ಬಡಿತ ನೀನು. ನಿನಗೆ ಏನಾದರೂ ಆಗಿದ್ದರೆ ನನ್ನ ಪ್ರಾಣ ಆಗಲೇ ಹೋಗುತ್ತಿತ್ತು. ನನ್ನ ಮನಸ್ಸು ನಿನ್ನ ಇರುವಿಕೆಯನ್ನು ನನಗೆ ದೃಢಪಡಿಸುತ್ತಲೇ ಇತ್ತು ಎಂದು ಅವಳು ಹೇಳಿದ ಮಾತನ್ನು ಕೇಳಿ ಅವನ ಮನಸ್ಸು ಖುಷಿಯಲ್ಲಿ ಹಿಗ್ಗಿತು.
ಮಗಳ ನಂಬಿಕೆ ಹಾಗೂ ಹಳೆಯನ ಪ್ರೀತಿಯನ್ನು ಕಂಡು ಮೂಕರಾದರು ಮಾವ. ಇನ್ನು ಅವನ ತಂದೆ ತಾಯಿಗಂತೂ ಅವನೇ ಜೀವ. ಮಗನು ಮರಳಿ ಬಂದ ಸಂತೋಷದಲ್ಲಿ ಅವರೂ ಸಹ ಮೂಕರಾದರು. ಕಣ್ಣಲ್ಲೇ ಖುಷಿಯನ್ನು ವ್ಯಕ್ತಪಡಿಸುತ್ತಾ ಆ ಕ್ಷಣವನ್ನು ಆನಂದಿಸುತ್ತಿದ್ದರು. ಪ್ರೀತಿ ಅಂದ್ರೆ ಹಾಗೇ ಅಲ್ವಾ? ತನ್ನವರು ಹೇಗಿದ್ದಾರೆ ಎಂದು ಹೇಳದೆ ಮನಸ್ಸಿಗೆ ಎಲ್ಲವೂ ತಿಳಿದು ಹೋಗುತ್ತದೆ. ಪರಸ್ಪರ ನಂಬಿಕೆ ಇದ್ದರೆ ಮಾತ್ರ ಪ್ರೀತಿಗೆ ಶಕ್ತಿ. ಇಲ್ಲವಾದರೆ ಯಾವ ಪ್ರೀತಿಯೂ ಕೂಡ ಉಳಿಯುವುದಿಲ್ಲ. ವರುಣ್ ಬಾಹುಗಳಲ್ಲಿ ಪ್ರಕೃತಿ ಬಂದಿಯಾದರೆ ಅವಳ ಹೃದಯದಲ್ಲಿ ಅವನು ಸೆರೆಯಾದನು. ಅವರಿಬ್ಬರ ಪ್ರೀತಿಯ ಸಾಕ್ಷಿಯಾಗಿ ಅವಳಿ ಮಕ್ಕಳ ಜನನವಾಯಿತು. ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಇನ್ನಷ್ಟು ಇಂತಹ ಕತೆಗಳು ಹಾಗೂ ಹಾಸ್ಯ ಕತೆಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.